ವಾಲ್ಟರ್ ಅವು ನಮ್ಮ ಕಂಪೌಂಡ್ ಈಚ ಜಾಗ ನಮ್ಮ ಸುದ್ದಿದೆ ಅಲ್ಲಿ ಮಿಸ್ತಿ ಮರತಾಗಿತ್ತು ಈಗ ದೇವರು ದೇವರಿಗೆ ಸಂಬಂಧಪಟ್ಟಂಥ ಸುಮಾರು 8 ಸೆನ್ಸ್ ಜಾಗ ದೇವರು ಜಾತ್ರಾ ಸಮಯದಲ್ಲಿ ಬಂದು ಈ ಕಟ್ಟೆಯಲ್ಲಿ ಪೂಜೆ ಆಗ್ತದೆ. ಆ ಪೂಜೆ ಆಗುವಾಗ ಇಲ್ಲಿ ಬೇಕಾದಷ್ಟು ಜಾಗ ನಮಗೆ ಸಿಗ್ತಾ ಇರಲಿಲ್ಲ. ಇಲ್ಲಿ ದೇವಸ್ಥಾನದ ಜಾಗವನ್ನು ಇವಾಗವೂ ವಾಲ್ಟರ್ ಲೋಬೋ ಅನ್ನೋವರ ಸ್ವಾಧೀನದಲ್ಲಿತ್ತು. ಅವರು ಇವತ್ತು ಬಂದು ನಾವು ಅವ್ರ ಹತ್ರ ವಿನಂತಿ ಮಾಡ್ಕೊಂಡಿದ್ದೀವಿ, ಈ ದೇವಸ್ಥಾನದ ಜಾಗವನ್ನು ಬಿಟ್ಕೊಡ್ಬೇಕು ಅನ್ನೋ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಆ ಪ್ರಕಾರ ಇವತ್ತು ಆ 8 ಸೆನ್ಸ್ ಜಾಗವನ್ನು ದೇವಸ್ಥಾನಕ್ಕೆ ಬಿಟ್ಟು ಕೊಡುವಂಥ ಕೆಲಸಗಳು ಆಗಿದೆ. ಇನ್ನು ದೇವಸ್ಥಾನದ ಪ್ರತಿ ವರ್ಷ ಜಾತ್ರೆ ಸಮಯದಲ್ಲಿ ದೇವರು ಬಂದು ಕಟ್ಟೆ ಪೂಜೆಯಲ್ಲಿ ಏನು ಮಾಡ್ತಾರೆ, ಆ ಕಟ್ಟೆ ಪೂಜೆಯ ಸಮಯದಲ್ಲಿ ಈ ಜಾಗದ ಅವಶ್ಯಕತೆ ಕಂಡು ಬಂದಿದೆ. ಅದಕ್ಕಾಗಿ ಅದನ್ನು ಕೂಡ ವಾಪಸ್ಸು ದೇವಸ್ಥಾನದ ಪರಿಮಿತಿಗೆ ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ. ಈಗ ತಾನೇ ವೀಕ್ಷಣೆ ಮಾಡಿದ್ದೀವಿ. ಸುಮಾರು 45 ಸೆನ್ಸ್ ಜಾಗ ನಾವು ಮೊನ್ನೆ ಖರೀದಿ ಮಾಡಿದ ಜಾಗ. ಅದರ ಮುಂದೆ ಸುಮಾರು 98 ಸೆನ್ಸ್ ಜಾಗ ಇದೆ. ಅದನ್ನು ಕೂಡ ಮಾತುಕತೆಯನ್ನು ಮಾಡ್ತಾ ಇದ್ದೀವಿ. ಅದು ಮಾಡಿದರೆ ದೇವಸ್ಥಾನದ ಸೈಡಿಂದ ಹೋಗುವಂಥ 30 ಫೀಟಿನ ಕಾಂಕ್ರೀಟ್ ರಸ್ತೆ ನಮ್ಮ ಮೇಯ್ನ್ ರೋಡಿನ ಇದ್ದು ಮಹಿಳಾ ಪೊಲೀಸ್ ಸ್ಟೇಷನಿಂದ ಹಿಡಿದು ನಮ್ಮ ಏನು ಸ್ಮಶಾನ ಇದೆ ಅಲ್ಲಿವರೆಗೆ 30 ಫೀಟಿನ ಸಂಪರ್ಕ ರಸ್ತೆ ಆಗ್ತದೆ. ಸುಮಾರು 60 ಮನೆಗಳು ಮಧ್ಯದಲ್ಲಿದೆ. ಅವರಿಗೆ ರಸ್ತೆಗಳ ವ್ಯವಸ್ಥೆ ಇರಲಿಲ್ಲ. ಅವರನ್ನು ಕೂಡ ಮೀಟಿಂಗನ್ನು ಕರೆದಿದ್ದೀವಿ. ಅವರಿಗೂ ಕೂಡ ಮುಂದಿನ ದಿವಸಗಳಲ್ಲಿ ಆ ರಸ್ತೆಗೆ ಸಂಪರ್ಕ ಕೊಡುವಂಥ ಕೆಲಸ ಮತ್ತು ಅಲ್ಲಿ ಡ್ರೈನೇಜ್ ಸಿಸ್ಟಮನ್ನು ಮಾಡ್ತೇವೆ. ಆ ಡ್ರೈನೇಜಿಗೂ ಕೂಡ ಅವರ ಡ್ರೈನೇಜನ್ನು ಕನೆಕ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇನ್ನು ಒಂದೊಂದು ಅಭಿವೃದ್ಧಿ ಕೆಲಸ ಏನು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಕೆಲಸವನ್ನು ಆರಂಭ ಮಾಡಿದ್ದೀವಿ. ಎಲ್ಲ ಒಂದೇ ಹಿಂದೆ ಎಲ್ಲ ಕೆಲಸಗಳನ್ನು ಇನ್ನು ನಮ್ಮ ಸಭಾಭವನ ಅದರ ಕೆಲಸ, ಕಮರ್ಷಿಯಲ್ ಕಾಂಪ್ಲೆಕ್ಸು ಇಲ್ಲಿಯೂ ಕೂಡ ನಮಗೀಗ 80 ಸೆನ್ಸ್ ಜಾಗದಷ್ಟು ಸಿಗುವಂಥದ್ದಾಗಿದೆ. ಅದರಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸು ಮತ್ತು ರೂಮ್ಸು ಮತ್ತು ಅವರಿಗೆ ಬೇಕಾಗುವಂಥ ಈ ಟೂರಿಸಮ್ನವರಿಗೆ ಬೇಕಾಗುವಂಥ ಶಾಲಾ ಮಕ್ಕಳಿಗೆ ಬೇಕಾಗುವಂಥ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾಯಿದ್ದೀವಿ. ಒಟ್ಟಿನಲ್ಲಿ 1.5 ವರ್ಷದಿಂದ 2 ವರ್ಷದಲ್ಲಿ ಈ ದೇವಸ್ಥಾನದ ಕೆರೆಯ ಏನು 4 ಕೋಟಿ ರೂಪಾಯಿ ಅನುದಾನ ಈಗ ಟೆಂಡರ್ಗೆ ಹೋಗಿದೆ. 1 ತಿಂಗಳಲ್ಲಿ ಆ ಕೆರೆಯ ಕೆಲಸ ಕೂಡ ಆರಂಭ ಆಗ್ತದೆ. ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಕೆಲಸಗಳು ನಿರಂತರ ನಡೀತದೆ. ಕಟ್ಟಡದ ಸಭಾಭವನ ಯಾವಾಗ ತೆಗೆಯೋದು? ಸಭಾಭವನ ಅದನ್ನು ತೆಗೆಯೋದು ಕೊನೆಗೆ ತೆಗಿತೇವೆ. ಈಗ ಹೊಸದು ಕಟ್ಟುವುದನ್ನು ಈಗ ಇಮಿಡಿಯೇಟ್ ಅದಕ್ಕೆ ನಮ್ಮ ಇವರು ಬಂಜಾರ ಪ್ರಕಾಶ್ ಶೆಟ್ಟರು ಶಿಲಾನ್ಯಾಸವನ್ನು ನಡೆಸ್ತಾರೆ. ಅವರ ಸಮಯವನ್ನು ನೋಡಿಕೊಂಡು ಡಿಸೈನನ್ನು ಫೈನಲ್ ಮಾಡಿ ಸುಮಾರು ಒಂದು 15-20 ದಿವಸ ಒಳಗೆ ಅದನ್ನು ಶಿಲಾನ್ಯಾಸವನ್ನು ಮಾಡೋ ಕೆಲಸವನ್ನು. ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗೆ ಇಲ್ಲಿ ನೆಲ್ಲಿಕಟ್ಟೆಯಲ್ಲಿ ಇದರಲ್ಲಿ 8 ಸೆನ್ಸ್ ಜಾಗೆ ಉಂಟು. ಅಶ್ವತ್ಥ ಮರ ಉಂಟು. ದೇವರು ಜಾತ್ರೆ 2ನೇ ದಿವಸ ಇಲ್ಲಿ ಕಟ್ಟೆ ಪೂಜೆ ಆಗ್ತದೆ. ವಾಲ್ಟರ್ ರೆಬೋಲೋ ಎಂಬುವರ ಹತ್ರ 4 ತಿಂಗಳ ಹಿಂದೆ ನಮ್ಮ ಶಾಸಕರು ನಮ್ಮ ಸಮಿತಿಯವರು ಸೇರಿ ಅವರೊಂದಿಗೆ ಮಾತುಕತೆ ಮಾಡಿದ್ದೆವು. ಅವರು 4 ತಿಂಗಳು ಟೈಮ್ ಕೇಳಿದರು. ಅದರಂತೆ ಇವತ್ತು ಫೆಬ್ರವರಿ 28ರಂದು ಬಿಟ್ಟು ಕೊಡ್ತೇವೆ ಅಂತ ಹೇಳಿದ್ದಾರೆ. ಇವತ್ತು ಅವರು ಬಿಟ್ಟು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇವತ್ತು ದೇವಸ್ಥಾನ ಜಾಗೆ ದೇವಸ್ಥಾನಕ್ಕೆ ಸಿಕ್ಕುವಂಥ ಕೆಲಸ ನಮ್ಮ ಸಮಿತಿ ಮಾಡಿದೆ. 8 ಸೆನ್ಸ್ ಜಾಗೆ ಸುಮಾರು 1,20,00,000 ಇವತ್ತಿನ ನೆಲ್ಲಿಕಟ್ಟೆಯ ಜಾಗೆಯ ವ್ಯಾಲ್ಯೂಯೇಷನ್ ಇನ್ನುಂಟಾ? ಇನ್ನೀಗ 2 ಮನೆ ಇಲ್ಲಿ ಉಂಟು. ಅವರೀಗ ಮಾರ್ಚ್ ಮತ್ತೊಬ್ಬರು ಏಪ್ರಿಲಲ್ಲಿ ಟೈಮ್ ಕೇಳಿದ್ದಾರೆ. ನಂತರ ಮದುವೆ ಉಂಟಂತೆ. ಅದರ ನಂತರ ತೆರವುಗೊಳಿಸ್ತೇವೆ ಅಂತ ಹೇಳಿದ್ದಾರೆ. ನಂತರ ಅವರು ತೆರವುಗೊಳಿಸುವ ಕೆಲಸ ಮಾಡ್ತೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.
ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.